ಹರೇಕಳದ ಉಲ್ಲಾಸನಗರದಲ್ಲಿ ನಿರ್ಮಾಣ ಆಗಲಿರುವ ಗ್ರಾಮಸೌಧಕ್ಕೆ ಶಾಸಕ ಯುಟಿ ಖಾದರ್ ಶಿಲಾನ್ಯಾಸ ಗೈದಿದ್ದಾರೆ. ನಂತರ ಮಾತನಾಡಿದ ಅವರು, ಮಾದರಿ ಗ್ರಾಮ ಯಾವುದು ಎನ್ನುವ ಪ್ರಶ್ನೆ ಬಂದಾಗ ಹರೇಕಳದ ಹೆಸರು ಬರುವಂತೆ ಮಾಡುವುದು ನಮ್ಮ ಗುರಿ. ಮುಂದಿನ ಅಭಿವೃದ್ಧಿಗೆ ಎಷ್ಟು ಅನುದಾನ ಬೇಕೋ ಅದನ್ನು ತರಲಾಗುವುದು. ಅಸಾಧ್ಯ ಎನಿಸಿದ ಸೇತುವೆ ನಿರ್ಮಾಣ ಹಂತದಲ್ಲಿದ್ದು ಉಳ್ಳಾಲ ತಾಲೂಕು ರಚನೆ ಮಾಡಲಾಗಿದೆ. ಮುಂದಕ್ಕೆ ಸಣ್ಣ ಆಸ್ಪತ್ರೆ ನಿರ್ಮಾಣ ಆಗಲಿದ್ದು ಜಮೀನು ಗುರುತಿಸುವ ಕೆಲಸ ನಡೆಯುತ್ತಿದೆ ಎಂದು ಹೇಳಿದರು. ಪ್ರತಿಯೊಂದು ಗ್ರಾಮದ ಸಂಪೂರ್ಣವಾದ ಅಭಿವೃದ್ಧಿ ಆಗಬೇಕಾದ್ರೆ ಮತ್ತು ಜನಸಾಮಾನ್ಯರಿಗೆ ಸರ್ಕಾರದ ಎಲ್ಲ ಸವಲತ್ತುಗಳು ಕಾಲ ಬುಡಕ್ಕೆ ಸಮರ್ಪಣೆ ಮುಟ್ಟಬೇಕಾದ್ರೆ ಸಮರ್ಪಕವಾದ ನಮಗೆ ಗ್ರಾಮ ಪಂಚಾಯತ್ ಅತಿ ಅಗತ್ಯ. ಅದಕ್ಕೆ ಬೇಕಾದ ಉತ್ತಮವಾದ ಅಧಿಕಾರಿಗಳು, ಉತ್ತಮವಾದ ಅಧ್ಯಕ್ಷ ಸದಸ್ಯರು ಎಲ್ಲರೂ ಇದ್ರೂ ಕೂಡ, ಸಿಬ್ಬಂದಿ ವರ್ಗ ಇದ್ರೂ ಕೂಡ ಸಮರ್ಪಕ ಕೆಲಸ ಮಾಡಬೇಕು. ಸುಸಜ್ಜಿತವಾದ ಕಟ್ಟಡವು ಕೂಡ ಬಹುಶಃ ಅತಿ ಅಗತ್ಯವಾದಂಥದ್ದು.